ಕೊಬ್ಬರಿಗೆ ಸೂಕ್ತ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಹಾಗೂ ಸಾಗುವಳಿ ಚೀಟಿ ಪಡೆದಿರುವ ರೈತರಿಗೆ ಖಾತೆ ಪಹಣಿ ನೀಡುವಂತೆ ಒತ್ತಾಯಿಸಿ ವಿವಿಧ ಸಂಘಟನೆಗಳು ಕೊರಟಗೆರೆ ಬಂದ್ಗೆ ಕರೆ ನೀಡಿದವು. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಣಧೀರರ ವೇದಿಕೆಯ ತಾಲೂಕು ಘಟಕ ಹಾಗೂ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡಿ ಬಂದ್ ಸಕ್ಸಸ್ ಮಾಡಿದವು. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಬಹುತೇಕ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ಗೆ ಬೆಂಬಲ ನೀಡಿದರಿಂದ ಬಂದ್ ಸಕ್ಸಸ್ ಆಗಿ ನಡೆಯಿತು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಪಾದಯಾತ್ರೆ ನಡೆಸಲಾಯಿತು. ಪಾದಯಾತ್ರೆ ತಾಲೂಕು ಕಚೇರಿ ತಲುಪಿದ ನಂತರ ವರದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಕೊಬ್ಬರಿ ಈ ಪ್ರದೇಶದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಬೆಲೆ ದಿವಾಳಿಯಾಗಿದೆ. ಕೊಬ್ಬರಿಗೆ ಸೂಕ್ತವಾದ ಬೆಲೆ ನಿಗದಿಪಡಿಸಬೇಕೆಂದು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಎಂದರು. ಸರ್ಕಾರ ನಿಗದಿ ಮಾಡಿದಂತೆ ಕೊಬ್ಬರಿಗೆ 18,000 ರೂಪಾಯಿ ಘೋಷಣೆ ಮಾಡಿತು. ನೀವೇ ಘೋಷಣೆ ಮಾಡಿದ ಬೆಲೆ ನೀಡುತ್ತಿಲ್ಲ. ಹೀಗಾಗಿ ಸರ್ಕಾರ ಜೀವಂತವಾಗಿ ಇದೆಯೋ ಅಥವಾ ಸತ್ತು ಹೋಗಿದೆಯೋ ಎಂದು ಸರ್ಕಾರಕ್ಕೆ ತರಾಟೆ ತೆಗೆದುಕೊಂಡರು. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ. ಈಗ ಮಾನ್ಯ ತಹಶೀಲ್ದಾರ್ ಸಮಕ್ಷಮದಲ್ಲಿ ಚರ್ಚೆ ಮಾಡಿದ್ದೀವಿ. ರೈತರು ಬಗರ್ಹುಕುಂಗೆ ಅರ್ಜಿ ಹಾಕಿ 25 ವರ್ಷ ಆದರೂ ಆಗೋದಿಲ್ಲ, 40 ವರ್ಷ ಆದರೂ ಆಗೋದಿಲ್ಲ. ಯಾರೋ ರಿಯಲ್ ಎಸ್ಟೇಟ್ನವನು ಬಂದು ಆ ಅರ್ಜಿಯನ್ನು ತಾವು ಮಂಜೂರು ಮಾಡಿಸ್ಕೊಳ್ಳೋದ್ರಲ್ಲಿ ಮೊದಲ ಆದ್ಯತೆಯಾಗಿ ಕೊರಟಗೆರೆ ತಹಶೀಲ್ದಾರ್ ಆಗೋದಾದರೆ ತಹಶೀಲ್ದಾರ್ ಕಚೇರಿ ಜನಸಾಮಾನ್ಯರ ಕಚೇರಿ ಆಗೋದಿಲ್ಲ, ಅದು ರಿಯಲ್ ಎಸ್ಟೇಟ್ ಕಚೇರಿ ಆಗಿಬಿಡುತ್ತೆ. ಅದಕ್ಕೆ ನಾವು ಈಗ ಅವ್ರಿಗೆ ಎಚ್ಚರಿಕೆ ಮಾಡಿದ್ದೀವಿ. ಜನಪರವಾಗಿ ರೈತರ ಪರವಾಗಿ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನ ಭಾಳ ಕೆಟ್ಟ ಪರಿಣಾಮವನ್ನು ತಹಶೀಲ್ದಾರ್ ಎದುರಿಸಬೇಕಾಗತ್ತೆ ಅಂತೇಳಿ ಈಗ ಭೂ ಮಂಜೂರಾತಿ ಕಮಿಟಿ ಏನು ರಾಜ್ಯ ಸರ್ಕಾರ ನೇಮಕ ಮಾಡ್ತಾರೆ, ಅದರಲ್ಲಿ ತಾಲೂಕು ಕಮಿಟಿಯಲ್ಲಿ ತಹಶೀಲ್ದಾರ್ ಕಾರ್ಯದರ್ಶಿ ಇರ್ತಾರೆ, MLA ಅಧ್ಯಕ್ಷರು ಇರ್ತಾರೆ. ಅವರು ನಾಳೆ ಬರ್ತಕ್ಕಂಥ ಕಮಿಟಿಯಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಈ ಎಲ್ಲ ಅನಾಹುತಗಳನ್ನು ಜ್ಞಾಪಕ ಮಾಡ್ತಾ ಎಚ್ಚರಿಕೆಯನ್ನು ಮಾಡ್ತೀನಿ. ಅದರಲ್ಲಿ ನಾನು ಮುಖ್ಯಮಂತ್ರಿಗೂ ಪತ್ರ ಕಳಿಸಿದ್ದೀನಿ. ಈಗಾಗಲೇ ಕೇವಲ 12 ಜಿಲ್ಲೆಗಳಲ್ಲಿ ಒಂದಿಷ್ಟು ಮಳೆ ಬಿದ್ದಿರೋದು ಬಿಟ್ಟರೆ ರಾಜ್ಯದ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬರಗಾಲ ಮುಂದುವರಿತಾ ಇದೆ. ರೈತರು ಬಿತ್ತನೆ ಮಾಡಿ ಬೀಜ ಗೊಬ್ಬರ ಹಾಳು ಮಾಡಿಕೊಂಡು ಮತ್ತೆ 2ನೇ ಸಾರಿ 3ನೇ ಸಾರಿ ಬಿತ್ತನೆ ಮಾಡೋ ಪ್ರಯತ್ನದಲ್ಲೂ ರೈತರಿದ್ದಾರೆ. ಈ ಕಾರಣಕ್ಕೆ ತಕ್ಷಣವೇ ಬರಗಾಲ ಘೋಷಣೆ ಮಾಡಬೇಕು ಸರ್ಕಾರ. ಆಮೇಲೆ ರಾಷ್ಟ್ರೀಯ ವಿಪತ್ತು ಅಂತಕ್ಕಂಥ ಏನು ಮಾನದಂಡ ಇದೆ, ಆ ರಾಷ್ಟ್ರೀಯ ವಿಪತ್ತನ್ನು ಬದಲಾಯಿಸಂತ ತೀರ್ಮಾನ ಆಗಬೇಕು. 72ನೇ ಇಸ್ವಿಯ ಮಾನದಂಡವನ್ನು ಇಟ್ಟುಕೊಂಡು ಇವರು ಪರಿಹಾರ ಕೊಡ್ತಾರೆ. ನಷ್ಟ ಆಗಿದೆ ಅಂದರೆ ಅವ್ರಿಗೊಂದು 10-12 ಸಾವಿರ ರೂಪಾಯಿ ಕೊಡೋ ಕೆಲಸ ಮಾಡ್ತಾರೆ. ಆ ಕಾರಣಕ್ಕೆ ರಾಷ್ಟ್ರೀಯ ವಿಪತ್ತು ನಿಧಿ ಏನಿದೆ ಅದನ್ನು ಮಾನದಂಡವನ್ನು ಈಗ ಹೊಸ 23ರ ಮಾನದಂಡವಾಗಿ ಪರಿಗಣಿಸಬೇಕು. 70ರ ದಶಕದ ಎಲ್ಲ ಕೈ ಬಿಡಬೇಕು. ಆ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅದನ್ನು ರೆಕಮೆಂಡ್ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ತಕ್ಕನಾಗಿ ತಮ್ಮ ಯೋಜನೆಗಳನ್ನು ತಯಾರು ಮಾಡಬೇಕಂತ ಹೇಳ್ತೀವಿ. ರೈತರುಗಳು ಅವತ್ತಿನ ಸಿದ್ದರಾಮಯ್ಯನ ಸರ್ಕಾರದ ವಿರುದ್ಧವಾಗಿ ನಮಗೆ ನೀರಾವರಿ ಯೋಜನೆಯನ್ನ ಕಲ್ಪಿಸಬೇಕು, ಪರಂ ಶಿವಯ್ಯರ ವರದಿ ಆಧಾರಿತವಾದಂತಹ ಒಂದು ನೀರಾವರಿ ಯೋಜನೆಯನ್ನ ಮಾಡಬೇಕು ಅಂದ ತಕ್ಷಣ ತಾತ್ಕಾಲಿಕವಾಗಿ ಎತ್ತಿನ ಹೊಳೆ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ ತಗೊಂಡಿದ್ದು. ಅವತ್ತು ನಾವೆಲ್ಲರೂ ಕೂಡ ಲಾಠಿ ಏಟನ್ನ ತಿಂದು ಪೊಲೀಸರ ಕೈಲಿ ಅವತ್ತಿನ ಸರ್ಕಾರದ ವಿರುದ್ಧವಾಗಿ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ 3-4 ದಿನ ಜೈಲಲ್ಲಿ ಇದ್ರು. ಆ ಸರ್ಕಾರ ತಗೊಂಡೋಗಿ ಅವತ್ತು ಲಾಠಿ ಚಾರ್ಜ್ ದಿನ ಅರೆಸ್ಟ್ ಮಾಡಿ ಒಳಗಡೆ ಇಟ್ಟಿತ್ತು. ಇದರ ಹೋರಾಟದ ಪ್ರತಿಫಲ ಎತ್ತಿನ ಹೊಳೆ ಯೋಜನೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ, ರಾಜಣ್ಣವ್ರೆ, ಜಯಚಂದ್ರ ಸಾಹೇಬ್ರೆ, ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ, ಚಿಕ್ಕಬಳ್ಳಾಪುರ ಕೋಲಾರ ಜನಪ್ರತಿನಿಧಿಗಳೇ, ಇನ್ನು ಎಷ್ಟು ವರ್ಷ ಎತ್ತಿನ ಹೊಳೆ ವಿಚಾರವನ್ನ ಇಟ್ಕೊಂಡು ರಾಜಕಾರಣ ಮಾಡ್ತೀರಿ? ಈಗಾಗಲೇ 10 ವರ್ಷ ಆಯ್ತು. 2 ಟರ್ಮ್ ಚುನಾವಣೆ ಮಾಡ್ಕೊಂಡ್ರೆ ನೀರ್ ತತ್ತೀನಿ ಅಂತ ಕೇವಲ ನಿಮ್ಮ ಹಣವೆಲ್ಲ ಬೇರೆ ಬೇರೆ ವಿಚಾರಗಳಿಗೆ ಬಳಕೆ ಆಗ್ತಿದೆ. ನೀರಾವರಿ ಯೋಜನೆಯ ಹಣಗಳು ಇವತ್ತು ರಸ್ತೆಗಳನ್ನ ಮಾಡ್ತಿದ್ದಾರೆ ಹೊರತು ನೀರಾವರಿಯ ಮುಖ್ಯ ಪ್ರಾಜೆಕ್ಟ್ ಏನಿತ್ತು ಅದನ್ನ ಮಾಡ್ತಿಲ್ಲ. ಇವತ್ತು ಡ್ಯಾಮ್ಗೆ ಜಾಗ ಗುರುತಿಸಿ ಏನು ಅಲ್ಲಿ ಲ್ಯಾಂಡ್ ಅಕ್ವೇಷನ್ ಮಾಡಿ ಆ ರೈತರಿಗೆ ನ್ಯಾಯಯುತವಾದಂತ ಪರಿಹಾರವನ್ನ ಕೊಟ್ಟು ಡ್ಯಾಮ್ ಅನ್ನ ಕಟ್ಟತಕ್ಕಂತ ಕೆಲಸಕ್ಕೆ ಕೈ ಹಾಕ್ತಿಲ್ಲ.
ಯಾವಾಗ ಮಾಡ್ತೀರಾ? ಈಗ ನಿಮ್ ಕೈಲಿ ಅಧಿಕಾರ ಇದೆ. ಮೇಕೆದಾಟು ನೀರಾವರಿ ಯೋಜನೆಯನ್ನ ಜಾರಿ ಮಾಡ್ತೀವಿ ಅಂತೇಳಿ ಮೇಕೆದಾಟುವಿಂದ ಪಾದಯಾತ್ರೆ ಮಾಡಿದ್ವಿ. ಯಾವಾಗ? ಅಧಿಕಾರ ಇಲ್ಲದೆ ಹೋದಾಗ. ಈಗ ನಿಮ್ ಕೈಲಿ ಅಧಿಕಾರ ಸಿಕ್ಕೈತೆ ಸ್ವಾಮಿ, ಈಗೇನ್ ಮಾಡ್ತೀರಾ? ನಿಮ್ದೇ ಪೆನ್ನು ನಿಮ್ದೇ ಪೇಪರು ಬರಿಬೇಕಲ್ಲ, ಆದೇಶ ಮಾಡ್ಬೇಕು, ಕೊಡಬೇಕು. ನೀರಾವರಿ ಯೋಜನೆಯನ್ನ ತುರ್ತಾಗಿ ಮುಗಿಸ್ಬೇಕು. ಈಗಾಗಲೇ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಸುಮಾರು 20-25 ವರ್ಷದಿಂದ ಹೇಳಿ ಅದರಲ್ಲಿ ರಾಜಕಾರಣ ಮಾಡಿದ್ದಾಯ್ತು. ಎತ್ತಿನೊಡೆ ಇಟ್ಕೊಂಡು ಇನ್ನೆಷ್ಟು ವರ್ಷ ರಾಜಕಾರಣ ಮಾಡ್ಲಿಕ್ಕೆ ಆಗ್ತದೆ? ದಯಮಾಡಿ ತುರ್ತಾಗಿ ಈ ಭಾಗದ ಬಯಲುಸೀಮೆಗೆ ಈ ಎತ್ತಿನ ಹೊಳೆ ನೀರಾವರಿ ಯೋಜನೆಯನ್ನ ತುರ್ತಾಗಿ ಕೊಡಬೇಕು. ಇದ್ರ ಜೊತೆಗೆ ಕೊರಟಗೆರೆ ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಭೂಮಾಫಿಯಾ ಇದೆ. ಇದಕ್ಕೆ ನಮ್ಮೆಲ್ಲ ಜನಪ್ರತಿನಿಧಿಗಳ ಸಪೋರ್ಟ್, ಅಧಿಕಾರಿಗಳ ಸಪೋರ್ಟ್, ಪ್ರತಿಯೊಬ್ಬರದು ಪೊಲೀಸ್ ಇಲಾಖೆಯಿಂದ ತಾಲೂಕು ಆಡಳಿತದಿಂದ ಎಲ್ಲ ಸಪೋರ್ಟ್. ಯಾವೊಬ್ಬ ರೈತನಿಗೂ ಯಾವೊಬ್ಬ ಸಾರ್ವಜನಿಕರಿಗೂ ನ್ಯಾಯ ಸಿಗ್ತಾ ಇಲ್ಲ. ಬಡವನ್ನ ನೋಡೋ ದೃಷ್ಟಿನೇ ಬೇರೆ. ಬೆಂಗಳೂರಿನ ಬರ್ತಕ್ಕಂತ ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿಗೆ ಮನೆ ಆಗ್ತಕ್ಕಂಥದ್ದೇ ಬೇರೆ. ಇವತ್ತು ಗಣಿಗಾರಿಕೆ ಮಾಡ್ಲಿಕ್ಕೆ ಬೇಗ ಇಮಿಡಿಯೇಟ್ ಆಗಿ ಪಗರಕ್ಕೂ ಭೂಮಿಯನ್ನ ಸಾಗುವಳಿ ಮಾಡ್ತಾ ಇರೋ ಭೂಮಿನ ಕಿತ್ತು ಗಣಿಗಾರಿಕೆ ಮಾಡೋರ್ಗೆ ಕೊಡ್ತೀನಿ ತುರ್ತಾಗಿ. ಗಣಿ ಮಾಫಿಯಾದವನಿಂದ ಹಣ ಬರ್ತದೆ ಅಂತ. ನಮ್ ಕುಣಿಗಲ್ ಪರಿಸ್ಥಿತಿ, ಕೊರಟಗೆರೆ ಪರಿಸ್ಥಿತಿ ಎರಡೂ ಒಂದೇ. ನಮ್ ಕುಣಿಗಲ್ ತಾಲೂಕಿನಲ್ಲಿ ಯಾವ್ದಾರ ಒಬ್ಬ ಅಧಿಕಾರಿ ಬಂದ್ಬಿಟ್ರೆ ಅವ್ರು ಖಾಲಿ ಮಾಡೋದೇ ಇಲ್ಲ, ಅಲ್ಲಿ ರುಚಿನ ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ. ಕೊರಟಗೆರೆನೂ ಅದೇ ಪರಿಸ್ಥಿತಿ. ಏನು ನಾವು ಇವತ್ತು ಕೊರಟಗೆರೆ ತಾಲೂಕನ್ನ ಬಂದ್ ಮಾಡೋ ಮುಖಾಂತರ ಒಬ್ಬರಿಗೆ 25,000 ಬೆಂಬಲ ಬೆಲೆ ನಿಗದಿ ಮಾಡಬೇಕು ಹಾಗೂ ತಾಲೂಕಿನ ಹಲವಾರು ಸಮಸ್ಯೆಗಳ ವಿಚಾರಗಳನ್ನು ಇಟ್ಟುಕೊಂಡು ನಾವು ಇವತ್ತು ಬಂದ್ ಮಾಡೋ ಮುಖೇನ ಕೊರಟಗೆರೆ ತಹಶೀಲ್ದಾರ್ಗೆ ಮನವಿ ಕೊಡೋದಕ್ಕೆ ಬಂದಿದ್ದೀವಿ. ಈಗ ಈ ಮನವಿ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷ ಕೋಟೆಯಲ್ಲಿ ಚಂದ್ರಶೇಖರ್ ಆಗಮಿಸಿದ್ದಾರೆ, ಆನಂದ್ ಪಟೇಲ್ ಬಂದಿದ್ದಾರೆ, ಹಾಗೂ ನಮ್ಮ ಸತೀಶ್ ಅಣ್ಣ, ಧನಂಜಯರಾಜು, ನನ್ನ ತಾಲೂಕಿನ ಎಲ್ಲ ರೈತ ಬಂಧುಗಳು ಆಗಮಿಸಿದ್ದಾರೆ. ಏನು 25,000 ಒಬ್ಬರಿಗೆ ಬೆಂಬಲ ಬೆಲೆ ನೀಡಬೇಕಂತ ಈಗಾಗಲೇ ನಮ್ಮ ಕಲ್ಪತರು ತುಮಕೂರು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನನ್ನು ಬಂದ್ ಮಾಡೋ ಮುಖೇನ ಏನು ಚಿಕ್ಕನಾಯಕನಹಳ್ಳಿ, ಕಿತ್ತೂರು, ತುರುವೇಕೆರೆ, ಶಿರಾ ಹಾಗೆ ನಮ್ಮ ಕೊರಟಗೆರೆ ತಾಲೂಕು ಸಹ ಕೊಬ್ಬರಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಬಂದ್ ಮಾಡಿದ್ದೀವಿ. ಹಾಗೆ ಈಗ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಎತ್ತಿನ ಹೊಳೆ ನೀರಾವರಿ ಯೋಜನೆ 2013ರಿಂದ ಇದೇ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ಮಾಡಿದಂತ ಎತ್ತಿನ ಹೊಳೆ ಯೋಜನೆ ಇಲ್ಲಿವರೆಗೂ ಯಾವುದೇ ಕಾಮಗಾರಿಗಳು ನಮ್ಮ ತಾಲೂಕಿನಲ್ಲಿ ನಡೆಯೋದು ಕಾಣಿಸ್ತಾ ಇಲ್ಲ. ಏನು ಬೇರೆಗೊಂಡು ಬಫಾ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಸ್ಥಳ ನಿಗದಿ ಮಾಡಿದ್ರು. ಆ ಭೂಮಿನ ಇವರು ರೈತರನ್ನ ಒಕ್ಕಲೆಬ್ಬಿಸಿ ಅಲ್ಲಿ ಭೂಮಿಯ ಸ್ವಾಧೀನ ಪಡಿಸ್ಕೊಳ್ಳೋಕ್ಕಾಗದೇನೆ ಅಮಾಯಕರು ಇವತ್ತು ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾವ್ರೆ. ಅದನ್ನ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ರೈತರಿಗೆ ಇವತ್ತು ನೀರಾವರಿ ಯೋಜನೆಯಲ್ಲಿ ಮೋಸ ಮಾಡಿ ಇನ್ನೂ 2-3 ಚುನಾವಣೆಗಳನ್ನ ಮಾಡೋಕ್ಕೋಸ್ಕರ ಅವರು ಎತ್ತಿನ ಯೋಜನೆ ಅಡ್ಡ ಇಟ್ಕೊಂಡು ಇವತ್ತು ಚುನಾವಣೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಈ ಬಗರಕೊಂ ಸಾಗುವಳಿ ವಿಚಾರ ನಾವು ಸುಮಾರು 2-3 ವರ್ಷದಿಂದ ಸಹ ಈ ಹೋರಾಟವನ್ನು ಮುಂದುವರಿಸುತ್ತಲೇ ಬಂದಿದ್ದೀವಿ. ಈ ಹೋದ್ ಸಾರಿ ಚುನಾವಣೆ ಮುಂಚಿತವಾಗಿ ನಾವು ಶಾಸಕರನ್ನ ಗಮನಕ್ಕೆ ತಂದ್ರೆ ಏನಾದ್ರು ಒಂದು ಭರವಸೆ ಕೊಟ್ಟರೆ ಆದ್ರೆ ಭರವಸೆ ಈಡೇರಿಸದೆ ಅವರು ವಿಫಲರಾಗಿದ್ದಾರೆ. ಈಗಾದ್ರೂ ಸಹ ಈ ಜನ ನಂಬಿ ಅವರಿಗೆ ಮತ್ತೆ ಅವ್ರನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಈಗಾದ್ರೂ ಸಹ ಅವರು ಈ ಬಗರಕೊಂ ಸಾಗುವಳಿ ಕಮಿಟಿನ ಮಾಡಿ ಸಾಗುವಳಿದಾರರಿಗೆ ಸಾಗುವಳಿ ನೀಡಬೇಕು, ಸಾಗುವಳಿ ನೀಡಿದಂತ ರೈತರಿಗೆ ಖಾತೆ ಪಾವತಿ ಮಾಡಬೇಕು ಅಂತ ಹೇಳಿ ಮುಖಾಂತರ ನಾವು ಮನವಿ ಮಾಡ್ಕೊಂತ ಇದ್ದೀವಿ. ಹಾಗೆ ಈಗ ಏನ್ ಹೇಳಿದ್ರು, ನಾವು ಕೊಬ್ಬರಿಗೆ ಬೆಂಬಲ ಬೆಲೆಯನ್ನ ಏನಾದ್ರು ಮೀನಾಮೇಷ ಮಾಡಿ ನೀವು ಸರ್ಕಾರದವರು ಈ ರೈತರ ಕಡೆಗಣಿಸುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಅರಸೀಕೆರೆಯಿಂದ ಏನು ಪಾದಯಾತ್ರೆ ಮಾಡಬೇಕು ಅಂತ ನಮ್ಮ ರಾಜ್ಯ ಕಮಿಟಿ ತೀರ್ಮಾನ ಮಾಡಿತ್ತು. ಅದರಂತೆ ಸಹ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟಗಳನ್ನ ಪ್ರತಿಯೊಂದು ತಾಲೂಕುಗಳಲ್ಲಿ ಮಾಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟು ಸರ್ಕಾರಕ್ಕೆ ಕೂಡಲೇ